ಮುಣ್ಕೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹತ್ತಿರ ಅಂಚೆ ಕಚೇರಿಗೆ ಕಿಟಿಯ ಬಾಗಿಲನ್ನು ಮುರಿದು ಕಳ್ಳರು ಒಳನುಗ್ಗಿ ಅಂಚೆ ಕಚೇರಿಯನ್ನು ಜಾಲಾಡಿದ್ದಾರೆ. ಕಳ್ಳತನ ಗೊತ್ತಾಗಬಾರದು ಎಂಬ ಉದ್ದೇಶದಿಂದ ಅಂಚೆ ಕಚೇರಿಯ ಮುಂದೆ ಇರುವ ಸಿಸಿ ಕ್ಯಾಮೆರಾಕ್ಕೆ ಪ್ಲಾಸ್ಟಿಕ್ ಮುಚ್ಚಿ ಕಿಟಕಿಯ ಗ್ಲಾಸ್ ಒಡೆದು ಕಬ್ಬಿಣದ ರಾಡನ್ನು ಬ್ಲೇಡಿನಿಂದ ಮುರಿದು ಕಳ್ಳರು ಒಳನುಗ್ಗಿದ್ದಾರೆ. ಲಾಕರ್ ಒಡೆಯಲು ಪ್ರಯತ್ನ ಮಾಡಿ ಆಗದ ಕಾರಣ ಸಿಸಿ ಕ್ಯಾಮೆರಾದ ಡಿವಿಆರ್ ಅನ್ನು ಕಳ್ಳರು ಕೊಂಡೊಯ್ದಿದ್ದಾರೆ. ಕ್ಯಾಶ್ ಕೌಂಟರ್ ಎಲ್ಲ ಕಡೆ ಜಾಲಾಡಿ ₹100 ಕಳ್ಳತನ ಮಾಡಿದ್ದಾರೆ. ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆ ಎಸ್ಐ ತೇಜಸ್ವಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ.